ಸ್ಯಾಂಡಲ್ವುಡ್ನಲ್ಲೇ ಈಗಾಗಲೇ ಭಾರಿ ಸದ್ದು ಮಾಡುತ್ತಿರುವ ಪೆನ್ಸಿಲ್ ಬಾಕ್ಸ್ ಕನ್ನಡ ಚಲನಚಿತ್ರ ಸದ್ಯದಲ್ಲೇ ತೆರೆ ಕಾಣುತ್ತಿದೆ. ದೃಶ್ಯ ಮೂವೀಸ್ ಲಾಂಛನದಲ್ಲಿ ದಯಾನಂದ ಎಸ್ರೈ ನಿರ್ಮಾಣದ ರಜಾಕ್ ಪತ್ತೂರು ನಿರ್ದೇಶನದ ಪೆನ್ಸಿಲ್ ಬಾಕ್ಸ್ ನವೆಂಬರ್ 29ರಂದು ಬಿಡುಗಡೆಗೊಳ್ಳಲಿದೆ. ಚಿತ್ರದ ಟ್ರೇಲರ್ ಅನ್ನು ನೋಡಿ ಕನ್ನಡ ಮತ್ತು ತಮಿಳು ಭಾಷೆಯ ನಾಯಕ ನಟ ನಿರ್ದೇಶಕ ಅಗ್ನಿಸಾಕ್ಷಿ ಧಾರಾವಾಹಿ ಖ್ಯಾತಿಯ ಅಮಿತ್ ರಾವ್ ಅವರು ಚಿತ್ರಕ್ಕೆ ಶುಭಾಶಯವನ್ನ ಕೋರಿದ್ದಾರೆ. ಪೆನ್ಸಿಲ್ ಬಾಕ್ಸ್ ಚಿತ್ರದ ಕುರಿತು ಅಮಿತ್ ರಾವ್ ಅವರು ತಮ್ಮ ಮನದಾಳದ ಮಾತುಗಳನ್ನ ಬಿಚ್ಚಿಟ್ಟಿದ್ದಾರೆ. ಸೊ ಎಲ್ಲ ಒಂದು ನಮ್ಮ ಕರಾವಳಿ ಟೀಮ್ ಪೆನ್ಸಿಲ್ ಬಾಕ್ಸ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಅರವಿಂದ್ ಬೋಳಾರ್ ಅವರು ಇದ್ದಾರೆ, ಭೋಜರಾಜ್ ವಾಮಂಜ್ ಅವರು ಇದ್ದಾರೆ, ಆಮೇಲೆ ದೀಕ್ಷಾ ಡಿ ರೈ ಅಂತೇಳಿ ಲೀಡಲ್ಲಿ ಮಾಡಿದ್ದಾರೆ. ಬೇಸಿಕಲಿ ಇದೊಂದು ಮಕ್ಕಳ ಸಿನಿಮಾ. ಸೊ ಇವತ್ತು ನಾನು ಟ್ರೇಲರ್ ನೋಡಿದೆ. ಪೆನ್ಸಿಲ್ ಬಾಕ್ಸ್ ರಿಲೀಸ್ ಆಗಿದೆ, ತುಂಬ ಫಾಸ್ಟಾಗಿ ವ್ಯೂಸ್ ಆಗ್ತಾ ಇದೆ ಆ್ಯಂಡ್ ಅದ್ಭುತವಾಗಿ ಬಂದಿದೆ. ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಕೆಲವು ಹೊಸತನಗಳಿದೆ. ಫಾರ್ ಎಕ್ಸಾಂಪಲ್ ಈಗ ನನ್ನ ಫ್ರೆಂಡ್ ಒಬ್ಬರು ಸಂತೋಷ್ ಕೊಳ್ಳ್ಯ ಅಂತ ಹೇಳ್ಬಿಟ್ಟು ಅವರು ಈ ಸಿನಿಮಾದಲ್ಲಿ ತುಂಬ ಭಾಗಿಯಾಗಿ ಇನ್ವಾಲ್ವ್ ಆಗಿದ್ದಾರೆ. ಈ ಸಿನಿಮಾದಿಂದ ನಮ್ಮ ಸೌತ್ ಕೆನರಾಗೆ PRO ಅಂತೇಳಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಸೊ ಹಾಗೆ ಈ ಮಕ್ಕಳ ಸಿನಿಮಾ ತುಂಬ ಅದ್ಭುತವಾಗಿ ಹೊಸತನವಾಗಿ ಮೂಡಿ ಬಂದಿದೆ. ಎಲ್ಲರೂ ಟ್ರೇಲರ್ ನೋಡಿ. ಇನ್ನೊಂದು ವಿಷಯ ಅಂತಂದರೆ ಇದೇ ತಿಂಗಳು 29ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಾನಂತೂ ಕಾಯ್ತಾ ಇದ್ದೀನಿ. ಟ್ರೇಲರ್ ನೋಡಿ ನಮಗೆ ಅಷ್ಟು ಖುಷಿಯಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಕಾಯಬೇಕು. 29ಕ್ಕೆ ರಿಲೀಸ್ ಖಂಡಿತ ನೋಡಬೇಕು, ಗೆಲ್ಲಿಸಬೇಕು ನಮ್ಮ ಕರಾವಳಿ ಟೀಮ್.